ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಭಾಗವತಂ ಕ್ಲಾಸಿಗೆ ಸ್ವಾಗತ, ಸುಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 28ನೇ ಅಧ್ಯಾಯ ಶ್ಲೋಕ 7. ಹರೇ ಕೃಷ್ಣ. ಏತೇರನ್ಯೇಷಾವತಿಭಿ ಮನೋದುಷ್ಟಂ ಅಸತ್ಪಥಂ ಬೋಧ್ಯಾಯುಂಜಿದಾಶನಕೆ ಜಿತ ಪ್ರಾಣೋಯಿ ಅತಂದ್ರಿತ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಈ ವಿಧಾನಗಳಿಂದ ಅಥವಾ ಯಾವುದೇ ಇತರ ಉತ್ತಮ ವಿಧಾನಗಳಿಂದ ಐಕ ಭೋಗದಿಂದ ಸದಾ ಆಕರ್ಷಿತವಾಗುವ ದೂಷಿತ ಅನಿಯಂತ್ರಿತ ಮನಸ್ಸನ್ನು ವಶದಲ್ಲಿಡಬೇಕು ಮತ್ತು ಹೀಗೆ ವ್ಯಕ್ತಿಯು ತನ್ನನ್ನು ದೇವೋತ್ತಮ ಪರಮಪುರುಷ ಚಿಂತನೆಯಲ್ಲಿ ನೆಲೆಗೊಳಿಸಬೇಕು. ಹಾಗಾಗಿ ಈ ಅಷ್ಟಾಂಗ ಯೋಗ ಮಾಡುವುದು ಯಾಕೆ ಅಂದರೆ ದೇವೋತ್ತಮ ಪರಮಪುರುಷನಲ್ಲಿ ನಮ್ಮ ಮನಸ್ಸನ್ನು ನೆಲೆಗೊಳಿಸಬೇಕು. ಆದರೆ ಈಗ ನಮ್ಮ ಮನಸ್ಸು ನೆಲೆಗೊಳಿಸುವ ಸಿಚುವೇಶನ್ ಅಲ್ಲಿ ಇಲ್ಲ. ನೆಲೆಗೊಳಿಸುವ ಸಿಚುವೇಶನ್ ಅಲ್ಲಿ ಇಲ್ಲ. ಭಗವದ್ಗೀತೆಯ ಇಲ್ಲಿ ಕಪಿಲ ಇಲ್ಲಿ ಹೇಳಿದ್ದಾನೆ ಶ್ಲೋಕ. ಅದೇ ರೀತಿ ಭಗವಂತ ಭಗವದ್ಗೀತೆಯಲ್ಲಿ ಕೂಡ ಹೇಳಿದ್ದಾನೆ ಈ ಮನಸ್ಸಿನ ಬಗ್ಗೆ. ನೋಡಿ ಇಲ್ಲಿ ಒಂದು ನಿಮಿಷ. ಎಲ್ಲಿ ಉಂಟಪ್ಪ ಇದು? ಮನೋದುಷ್ಟಂ. ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಉಂಟು, ಯಾರು ಹೇಳ್ತೀರಿ? ಹರೇ ಕೃಷ್ಣ. ಅಭ್ಯಾಸ ಅಲ್ಲ. ವ್ಯಕ್ತಿ ಯಾವಾಗ ಎಲ್ಲವನ್ನ ಇಂದ್ರಿಯ ಸುಖವನ್ನು ಬಿಡ್ತಾನೆ, ಇಂದ್ರಿಯ ಸುಖಗಳು ಬರುವಂಥದ್ದು ನಮ್ಮ ಮನಸ್ಸಿನಿಂದ. ಮನೋಗತ. ಹರೇ ಕೃಷ್ಣ. ಮನಸ್ಸಿಂದ್ರಿಯಾಣಿ ಶಿಷ್ಟಾನಿ ಅದಲ್ಲ. ಸರ್ವಧರ್ಮ ಪರಿತ್ಯಜ್ಯ. ಅದಲ್ಲ, ಅದನ್ನು ತರಬೇಡಿ. ಪ್ರಭುಜಿ, ಬಂಧುರಾತ್ಮಾನಸ್ತಸ್ಯ ಅದು ಅಥವಾ ಮನ ಏವ ಮನುಷ್ಯಾನಂ. ಅಲ್ಲ, ಮನೋಗತ ಆ ಶ್ಲೋಕದಲ್ಲಿ. ಮನೋಗತನ ಅಂದ್ರೆ ಮೆಂಟಲ್ ಕನ್ಕಾಕ್ಷನ್. ಯಾರು ಹೇಳ್ತೀರಿ? ಮಧುಮೈ ಕೃಷ್ಣಕಾಂತ ದೇವಿದಾಸ್ ಇಲ್ವಾ ಇವತ್ತು? ಇಲ್ಲದವರು ಹೇಳ್ತಿದ್ರು. ಯಾರಿಗೆ ಗೊತ್ತಿಲ್ವಾ? ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಇದು ಭಗವದ್ಗೀತೆಯ. ಭಗವದ್ಗೀತೆ ಶ್ಲೋಕನ ಹೇಳ್ತೇನೆ. ಪ್ರಜಾತಿ ಯದಾ ಕಾಮಾನ್ ಸರ್ವನ್ ಪಾರ್ಥ ಮನೋಗತಾನ್ ಆತ್ಮಾನಿ ಏವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞ ಸದದುಚ್ಯತೆ. ಅಂದ್ರೆ ಇದರ ಅರ್ಥ ಎಂತಂದ್ರೆ, ಯಾವಾಗ ವ್ಯಕ್ತಿ ಎಲ್ಲ ಇಂದ್ರಿಯ ಸೆನ್ಸ್ ಡಿಸೈರ್, ಇಂದ್ರಿಯ ಇಚ್ಛೆಗಳು, ಇದು ಬರುವಂಥದ್ದು ಮನೋಗತ ಮೈಂಡ್ನಿಂದ, ಮನಸ್ಸಿನಿಂದ. ಅದನ್ನು ಯಾವಾಗ ಬಿಡ್ತಾನೆ, ಯಾವಾಗ ಪ್ಯೂರ್ ಭಗವಂತನ ಸೇವೆಯಲ್ಲಿರುವಾಗ ಅದನ್ನು ಬಿಡ್ಲಿಕ್ಕೆ ಆಗ್ತದೆ, ಇಲ್ಲದ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಹೇಗೆಂದ್ರೆ, ಇದಕ್ಕೊಂದು ಸಣ್ಣ ಉದಾಹರಣೆ ಕೊಡ್ತೇನೆ ನಾನು. ನೋಡಿ ಈ ಶ್ಲೋಕಕ್ಕೆ 2.55. ಈಗ ಒಂದು ಹುಡುಗ, ಈಗ ಒಂದು ಪಿಕ್ಚರ್ ಆಕ್ಟರ್ ಬರ್ತಾಳೆ, ಹೀರೋಯಿನ್,
ಮಿಸ್ ವರ್ಲ್ಡ್ ಬರ್ತಾಳೆ. ಅವಳು ಬರ್ತಾಳೆ, ಇವ ನೋಡ್ತಾನೆ, ಇವ ಇಮಿಡಿಯೇಟ್ ಆಗಿ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾನೆ ಅಂತ ಅವಳನ್ನು ಭೋಗಿಸುವಂಥದ್ದು. ಭೋಗಿಸುವಂಥದ್ದು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ. ಮನಸ್ಸಿನಲ್ಲಿ ಯೋಚನೆ ಮಾಡ್ತಾನೆ, ಹತ್ತಿರ ಹೋಗ್ತಾನೆ, ಭೋಗಿಸ್ಲಿಕ್ಕೆ ಹೋಗ್ತಾನೆ. ಅವಳು ಪಟ್ಟಲ್ ಅಂದ್ರೆ ಒಂದು ಪಟ್ಟ ಅದಕ್ಕೆ ಹೊಡಿತು. ಹಾಗಾಗಿ ಮನಸ್ಸಿನಿಂದ ಬರುವಂಥದ್ದು ಈ ಎಲ್ಲ ಇಚ್ಛೆಗಳು, ಸೆನ್ಸ್ ಡಿಸೈರ್, ಭೋಗಿಸುವಂತ ಇಚ್ಛೆಗಳು, ಇದನ್ನು ಬಿಡಬೇಕು. ಅದೇ ರೀತಿ ಇಲ್ಲಿ ಕೂಡ ಹೇಳುವಂಥದ್ದು, ಇಲ್ಲಿ ಅಂತ ಹೇಳುವಂಥದ್ದು ಇದಕ್ಕೆ ರಿಲೇಟ್ ಮಾಡುವ. ಯಾವುದೇ ಉತ್ತಮ ವಿಧಾನಗಳಿಂದ ಐಕ ಭೋಗದಿಂದ ಸದಾ ಆಕರ್ಷಿತವಾಗುವ ದೂಷಿತ, ಆ ಅನಿಯಂತ್ರಿತ ಮನಸ್ಸು. ದೂಷಿತ ಅನಿಯಂತ್ರಿತ ಮನಸ್ಸು ಅಂದ್ರೆ ಅಂತ. ಈಗ ನಾನು ಆ ಶ್ಲೋಕವನ್ನು ಯಾಕೆ ಇಲ್ಲಿ ರಿಲೇಟ್ ಮಾಡಿದೆ, ಯಾಕೆಂದ್ರೆ ಅಲ್ಲಿ ಆ ಶ್ಲೋಕದಲ್ಲಿ ಕೂಡ ಹೇಳುವಂಥದ್ದು ಮನೋಗತ, ಮೆಂಟಲ್ ಕಂಕಾಕ್ಷನ್. ಆಕ್ಚುಲಿ ನಿಮ್ಗೆ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಿಮ್ಗೆ ಎಕ್ಸಾಂಪಲ್ ಹೊಟ್ಟೆ, ನಾನು ಒಂದು ಹುಡುಗ ನೋಡ್ತಾನೆ, ಮಿಸ್ ವರ್ಲ್ಡ್ ನೋಡ್ತಾನೆ, ಭೋಗಿಸುವಂತ ಹೋಗ್ತಾನೆ. ಆದ್ರೆ ಭೋಗಿಸ್ಲಿಕ್ಕೆ ಆಗುದು, ಆದ್ರೆ ಮನಸ್ಸಿನಲ್ಲಿ ಭೋಗಿಸ್ತಾ ಇದ್ದಾನೆ, ಮನಸ್ಸಿನ. ಹಾಗಾಗಿ ಈ ಮನಸ್ಸು ತುಂಬಾ ಡೇಂಜರಸ್. ಇದನ್ನು ವಶದಲ್ಲಿ ಇಡಬೇಕಂತೆ. ಇದನ್ನು ವಶದಲ್ಲಿ ಹೇಗೆ ಇಡುವಂಥದ್ದು? ವ್ಯಕ್ತಿಯು ತನ್ನನ್ನು ದೇವೋತ್ತಮ ಚಿಂತನೆಯಲ್ಲಿ ನೆಲೆಗೊಳಿಸಬೇಕು. ಭಗವಂತನ ಚಿಂತೆಯಲ್ಲಿ ನೆಲೆಸಿದ್ರೆ ಎಂತಾಗ್ತದೆ? ಮನಸ್ಸು ಹಿಡಿತಕ್ಕೆ ಬರ್ತದೆ, ಇಲ್ಲದೆ ಬರುವುದಿಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂತ, ಅರ್ಜುನ ಹೇಳುವಂಥದ್ದು, ಕೃಷ್ಣ ಹೇಳುವಂಥದ್ದು, ಅರ್ಜುನ ಅದಕ್ಕಿಂತ ಮುಂಚೆ ಹೇಳ್ತಾನೆ, ಮನಸ್ಸನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಪ್ರಕ್ಷುಬ್ಧವಾದದ್ದು, ಅದು ಹಠಮಾರಿ, ಈ ರೀತಿಯೆಲ್ಲ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳುವಂಥದ್ದು ಸರಿಯಾದ ಅಭ್ಯಾಸದಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಎಂತ ಅಭ್ಯಾಸ? ಯಾವ ರೀತಿಯ ಅಭ್ಯಾಸದಿಂದ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ? ಯಾರು ಹೇಳ್ತೀರಿ? ಚಾಂಟಿಂಗ್ ಮಾಡೋದ್ರಿಂದ, ಪ್ರಸಾದ ತಿನ್ನೋದ್ರಿಂದ, ಸಾಧು ಸಂಘ. ಸಾಧು ಸಂಘ, ಓಕೆ. ಮತ್ತೆ ಬೇರೆ? ಭಗವಂತನ ಸೇವೆ ಮಾಡೋದ್ರಿಂದ, ಭಗವಂತನ ಭಕ್ತಿ ಸೇವೆ ತೊಡಗೋದ್ರಿಂದ, ಭಗವಂತನ ಭಕ್ತಿ ಸೇವೆ ಭಗವಂತನ ಸೇವೆಗೆ, ಎಲ್ಲಾ ಇಂದ್ರಿಯಗಳನ್ನು ಭಗವಂತನ ಸೇವೆಗೆ ತೊಡಗೋದ್ರಿಂದ, ಪ್ರಭುಪಾದವ್ರ ಬುಕ್ ಓದೋದ್ರಿಂದ, ಬೇರೆಯವರು ಭಗವಂತ ಲೀಲೆಗಳನ್ನು ಯಾವಾಗಲೂ ಕಣ್ಣ ಮುಂದೆ ತಂದುಕೊಂಡು ಅದರ ಬಗ್ಗೆ ಯೋಚನೆ ಮಾಡೋದ್ರಿಂದ ಮನಸ್ಸನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗತ್ತೆ. ಜಪ ಮಾಡೋದ್ರಿಂದ, ಮತ್ತೆ ಭಕ್ತಿ ಸೇವೆ, ಎಲ್ಲಾ ಇಂದ್ರಿಯಗಳನ್ನು ಭಕ್ತಿ ಸೇವೆಯಲ್ಲಿ ತೊಡಗಿಸುವುದು, ಅದು ಬಹಳ ಮುಖ್ಯ. ತೊಡಗಿಸುವಂತ. ಓಕೆ. ಬೇರೆ ಯಾರಾದ್ರೂ? ಜಪ ಮಾಡೋದ್ರಿಂದ ಪ್ರಭುಜಿ. ಜಪ ಮಾಡುವುದರಿಂದ, ಓಕೆ. ಮತ್ತೆ ಬೇರೆ? ಭೌತಿಕ ಆಸೆಗಳನ್ನು ಬಿಡುವುದರಿಂದ, ಭೌತಿಕ ಇಚ್ಛೆಗಳನ್ನು. ಏಕೋಧ್ಯಾನದಲ್ಲಿ ಭಗವಂತನ ಪ್ರಾರ್ಥನೆ ಮಾಡೋದ್ರಿಂದ. ಯಾವುದಲ್ಲಿ? ಏಕೋಧ್ಯಾನದಲ್ಲಿ ಭಗವಂತನ ನಿರ್ವಾಚಕರಿಂದ ನಮ್ಗೆ ಇಂದ್ರಿಯ ಕಂಟ್ರೋಲ್ ಮಾಡ್ಬೋದು, ಇಲ್ಲಾಂದ್ರೆ ಸಾಧ್ಯವಾಗುದಿಲ್ಲ. ಭಗವಂತನ ಅವಯವಗಳ ಮೇಲೆ ಗಮನವಿಟ್ಟು ಗುರುಗಳು ಮತ್ತೆ ಪಂಚತತ್ವ ಶಾಸ್ತ್ರಗಳ ಆಶ್ರಯ ತಗೊಳೋದ್ರಿಂದ ನಾವು ಬೇರೆಯವರು ದಯವಿಟ್ಟು ಹೇಳಿ. ನಿಯಂತ್ರಕ ತತ್ವಗಳನ್ನು ಪಾಲಿಸಿ ಇಂದ್ರಿಯ ಸುಖವನ್ನು ತ್ಯಜಿಸುವುದರಿಂದ. ಪ್ರೇಮ ಸೇವೆ, ಭಗವಂತನ ಪಾದದಲ್ಲಿ ಗಮನವಿಟ್ಟು ಧ್ಯಾನಿಸುವುದು, ಭಗವಂತನ ಪಾದದಲ್ಲಿ ಎಲ್ಲ ಅಂಗಗಳನ್ನು ಗಮನದಲ್ಲಿಟ್ಟು ಧ್ಯಾನಿಸುವುದು. ಸರಿ ಕೃಷ್ಣ. 3 ಗುಣಗಳಿಂದ ಹೊರಗೆ ಬರ್ಬೇಕು. ಮೊದ್ಲು ಆ 3 ಗುಣಗಳಿಂದ ಹೊರಗೆ ಬರ್ಬೇಕು ನಾವು. 3 ಗುಣದಿಂದ ಹೊರಗೆ ಬರ್ಬೇಕು. ಕರ್ಮ ಫಲತ್ಯಾಗದಿಂದ, ಆ ಕರ್ಮ ಫಲತ್ಯಾಗದಿಂದ
ಓಕೆ, ಮತ್ತೆ ಬೇರೆ? ಪಾದದಲ್ಲಿ, ಭಗವಂತನ ಪಾದದಲ್ಲಿ ಅಥವಾ ಅಡಿಯಲ್ಲಿ ನಾವು ಮನಸ್ಸನ್ನ ಕೇಂದ್ರೀಕರಿಸೋದು ಅಷ್ಟು ಸುಲಭ ಇಲ್ಲ ಪ್ರಭುಜಿ. ಹಾ. ಅದಕ್ಕೆ ಭಗವಂತನ ಲೀಲೆಗಳನ್ನ ನಾವು ಯೋಚಿಸ್ತಾ ಇರ್ಬೇಕು. ಅದೊಂದು ಒಳ್ಳೆ ಕತೆ ಇದ್ದಂಗಿರುತ್ತೆ. ಸೊ ಅದು ಪ್ರಾಥಮಿಕ ಹಂತದಲ್ಲಿ ಆ ತರ ಮಾಡಿದ್ರೆ ಸ್ವಲ್ಪ ಸುಲಭ ಆಗತ್ತೆ ಅಂತ. ಓಕೆ, ಎಸ್. ಬೇರೆ ಬೇರೆ? ಮನಸ್ಸನ್ನು ಭಗವಂತನ ಪಾದದಲ್ಲಿ ನೆಲೆಗೊಳಿಸಬೇಕು. ಮತ್ತೆ ಬೇರೆಯವರು ಕೂಡ ಹೇಳ್ಬೋದು ಹೇಗೆ ನಾವು ಮನಸ್ಸನ್ನು ಕಂಟ್ರೋಲಿಗೆ ತರುವಂತ. ಭಗವಂತನ ಭಕ್ತಿ ಸೇವೆಯಲ್ಲಿ ತಲ್ಲೀನರಾಗಿರ್ಬೇಕು. ಭಗವಂತನ ಭಕ್ತಿ ಸೇವೆಯಲ್ಲಿ ತಲ್ಲೀನರಾಗಬೇಕು. ಎಸ್, ವೆರಿ ಗುಡ್. ಪ್ರಾಪರ್ ಚಾಂಟಿಂಗ್ ಕೂಡ ಮಾಡಬೇಕು. ಓಕೆ. ಜ್ಞಾನ ಭಕ್ತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಎನ್ನ ಹೀನ ಬುದ್ಧಿ ಬಿಡಿಸೋ ಮುನ್ನ ಜನಾರ್ದನ ಅಂತ ಯಾವಾಗ್ಲೂ ಹೇಳ್ಕೊಳ್ತಾ ಇದ್ರೆ ಸ್ವಲ್ಪ ಆಗುತ್ತಿಲ್ಲ. ಓಕೆ ಓಕೆ ಭಗವಂತನ ಬುಕ್ಸ್ ಎಲ್ಲ ಓದ್ತಾ ಇರ್ಬೇಕು. ಓಕೆ, ಎಸ್. ಹಾಗಾಗಿ ನೋಡಿ, ಈ ಮನಸ್ಸು ಎಂತಂದ್ರೆ ಕೃಷ್ಣ ಹೇಳುವಂಥದ್ದು, ಯು ಕ್ಯಾನ್ ಮೇಕ್ ಯುವರ್ ಮೈಂಡ್ ಫ್ರೆಂಡ್ ಆಸ್ ವೆಲ್ ಆಸ್ ಎನಿಮಿ. ಮನಸ್ಸನ್ನು ಶತ್ರು ಕೂಡ ಮಾಡ್ಬೋದು, ಮಿತ್ರ ಕೂಡ ಮಾಡ್ಬೋದು. ಮಿತ್ರ ಮಾಡುವುದಂದ್ರೆ ಹೇಗೆ, ಶತ್ರು ಮಾಡುವುದಂದ್ರೆ ಹೇಗೆ? ಎಸ್, ಇಬ್ಬರು ಯಾರಾದ್ರೂ ಹೇಳಿ, ಒಂದು ಸೆಂಟೆನ್ಸ್ ಅಲ್ಲಿ ಹೇಳಿ. ಎಸ್, ಮಿತ್ರ ಮಾಡೋದು ಹೇಗೆ, ಶತ್ರು ಮಾಡೋದು ಹೇಗೆ? ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಸ್ಕೊಳ್ಳೋದು ಮಿತ್ರ ಮಾಡ್ದಂಗ ಪ್ರಭುಜಿ. ಕೆಟ್ಟ ಯೋಚನೆಯಲ್ಲಿ ತೊಡ್ಕೊಳ್ಳೋದು ಮನುಷ್ಯನ ಶತ್ರು ಮಾಡ್ಕೊಂಡಂಗ. ಈಗ ಒಂದು ಸ್ಲೋಗನ್ ಅಲ್ಲಿ ಹೇಳುವುದಾದ್ರೆ ಹೇಗೆ? ಒಂದು ಒಳ್ಳೆ ಸ್ಲೋಗನ್ ಕೊಡುದಾದ್ರೆ, ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಳೋದ್ರಿಂದ ನಮ್ಮ ಮನಸ್ಸು ಮಿತ್ರ ಆಗುತ್ತೆ. ಅದನ್ನ ಮನುಷ್ಯನಂ ಕಾರಣ ಬಂದ ಮೋಕ್ಷ. ಓಕೆ, ಒಂದು ಸ್ಲೋಗನ್ ಕೊಡುದಾದ್ರೆ ಹೇಗೆ? ಯಾರು ಕೊಡ್ತೀರಿ ಸ್ಲೋಗನ್? ಮನೇವ ಮನುಷ್ಯನಂ ಕಾರಣ ಬಂದ ಮೋಕ್ಷಯ. ಓಕೆ, ಎಸ್. ಬೇರೆಯವರು ಯಾರಾದ್ರು ಮನಸ್ಸೇ ಮನುಷ್ಯನ ವೈರಿ. ಓಕೆ, ಈಗ ನನ್ನ ಪ್ರಶ್ನೆ ಇನ್ನೊಮ್ಮೆ, ಮನಸ್ಸನ್ನು ಶತ್ರು ಕೂಡ ಮಾಡ್ಬೋದು, ಮಿತ್ರ ಕೂಡ ಮಾಡ್ಬೋದು. ಎಸ್, ಅದಕ್ಕೆ ಸ್ಲೋಗನ್ ಯಾರಾದ್ರೂ ಹೇಳ್ಬೋದಾ? ಶ್ರುತಿ ಎಸ್ ಜೆ ಹೇಳಿ. ಪ್ರಭುಜಿ, ಮನಸ್ಸನ್ನ ನಾವು ಇಂದ್ರಿಯಗಳನ್ನ ಭಗವಂತನ ಸೇವೆಗೆ ಒಳಪಡಿಸಿದಾಗ ಅದು ಮಿತ್ರ ಆಗುತ್ತೆ. ಭೌತಿಕವಾಗಿ ಅದನ್ನ ಒಳಪಡಿಸಿದಾಗ ಅದು ಶತ್ರು ಆಗುತ್ತೆ. ನಂಗೆ ಈಗ ಸ್ಲೋಗನ್ ಬೇಕಿತ್ತು. ಸ್ಲೋಗನ್ ಸಮಸತ್ವಚ ಮಿತ್ರೇಚ ಅಲ್ಲ, ಒಂದು ಸ್ಲೋಗನ್. ಓಕೆ, ನಾನೇ ಹೇಳ್ತೇನೆ. ಓಕೆ, ನೋಡಿ ಹೇಗೆ ಅಂದ್ರೆ, ಓಕೆ, ಮಧುಮೈ ಕೃಷ್ಣಕಾಂತ ದೇವದಾಸಿ ಗೊತ್ತುಂಟ ಯಾವ್ದಾದ್ರು ಶ್ಲೋಕ? ಒಂದು ನಿಮಿಷ. ಎಸ್, ಹರೇ ಕೃಷ್ಣ. ಮಧುಮೈ ಕೃಷ್ಣಕಾಂತ ಎಂತ ಹೇಳಲಿಕ್ಕೆ ಹೋದ್ರಿ? ಹರೇ ಕೃಷ್ಣ ಪ್ರಭುಜಿ. ಬಂಧುರಾತ್ಮಾತ್ಮನಸ್ತಸ್ಯ ಏನೈ ಆತ್ಮನ ಜಿತಃ ಶ್ಲೋಕ ಪ್ರಭುಜಿ. ನೋಡಿ ಹೇಗೆ ಅಂದ್ರೆ, ನಾ ಹೇಳುವಂಥದ್ದು, ಸೇ ನೋ ಟು ಮಾಯಾ, ಸೇ ಎಸ್ ಟು ಕೃಷ್ಣ. ಇಲ್ಲದ್ರೆ ಮ್ಯಾಕ್ಸಿಮೈಸ್ ಕೃಷ್ಣ, ಮಿನಿಮೈಸ್ ಮಾಯಾ. ಇಂಥದೆಲ್ಲ ನಾವು ಸ್ಲೋಗನ್ ಕೊಡ್ಬೋದು. ಸೇ ನೋ ಟು ಮಾಯಾ, ಎಸ್ ಟು ಕೃಷ್ಣ, ಮ್ಯಾಕ್ಸಿಮೈಸ್ ಕೃಷ್ಣ, ಮಿನಿಮೈಸ್ ಮಾಯಾ. ಈಗ ಮ್ಯಾಕ್ಸಿಮೈಸ್ ಮಾಡಿದ್ರೆ ಎಂತಾಗ್ತದೆ? ಮನಸ್ಸು ನಮ್ಮ ಮಿತ್ರ ಆಗ್ತದೆ. ಈಗ ನಾವು ಮ್ಯಾಕ್ಸಿಮೈಸ್ ಮಾಯಾ ಮಾಡಿದ್ರೆ, ಮ್ಯಾಕ್ಸಿಮೈಸ್ ಕೃಷ್ಣ ಮಾಡಿದ್ರೆ ಮನಸ್ಸು ಮಿತ್ರ ಆಗ್ತದೆ. ಮ್ಯಾಕ್ಸಿಮೈಸ್ ಮಾಯಾ ಮಾಡಿದ್ರೆ ಮನಸ್ಸು ನಮ್ಮ ಶತ್ರು ಆಗ್ತದೆ. ಇಫ್ ವಿ ಆರ್ ಸೇಯಿಂಗ್ yes to maya, then manasu namma shatru. If you are saying yes to Krishna, then manasu is our mitra. Slogan ಇದೆಲ್ಲ. ಹಾಗೆ ಓಕೆ, ಒಂದು ನಿಮಿಷ. ವಿಧಾನಗಳಿಂದ ಐಕ ಭೋಗದಿಂದ ಸದಾಕಾಶ ದೂಷಿತ ನಿಯಂತ್ರಿತ ಮನಸ್ಸನ್ನು ವಶದಲ್ಲಿಡಬೇಕು ಮತ್ತು ಹೀಗೆ ವ್ಯಕ್ತನ ದೇವರ ಚಿಂತನೆ ನೆಲೆಗೊಳಿಸಬೇಕು. ಈಗ ಇದಕ್ಕೆ ಪ್ರಭುಪಾದ ಕೃಷ್ಣ ಭಗವದ್ಗೀತೆಯಲ್ಲಿ 2 ಬಾರಿ ಹೇಳಿದ್ದಾರೆ. ಮನ್ಮನ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು. 9.34 ಅಲ್ಲಿ ಹೇಳಿದ್ದಾನೆ, ಮತ್ತೆ 18.65 ಅಲ್ಲಿ ವಾಪಸ್ ಹೇಳಿದ್ದಾನೆ. ಮನ್ಮನ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು.
ಈಗ ಪ್ರಭುಪಾದ ಇದನ್ನು ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಮನ್ಮನ ಮಾಡ್ಲಿಕ್ಕೆ ಅಂತ ಚಾಂಟಿಂಗ್ ಮದ್ಭಕ್ತೋ ಬಿಕಮ್ ಮೈ ಡಿವೋಟಿ. ಮಧ್ಯಾಜ್ ನನಗೆ ಪೂಜೆ ಮಾಡೋದಕ್ಕೆ ಪ್ರಭುಪಾದ ಅಂತ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ರಾಧಾ ಗೋವಿಂದ್, ಗೌರವನಿತಾಯ್, ಜಗನ್ನಾಥ್, ಬಲದೇವ್, ಸುಭದ್ರ ಇಂದ ಡೀಟೇಲ್ಸ್ ಕೊಟ್ಟಿದ್ದಾರೆ. ಮಾಮ್ ನಮಸ್ಕೂರು ಅಂದ್ರೆ ಅಡ್ಡ ಬೀಳುವಂಥದ್ದು. ಪ್ರಭುಪಾದಿಗೆ 80 ವರ್ಷ ಗಡಿಗಡಿಗೆ ಅಡ್ಡ ಬೀಳ್ತಾ ಇದೆ. ಗಡಿ ಹಾಗಾಗಿ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಕೀರ್ತನೀಯ ಸದಾ ಹರಿ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವಂಥದ್ದು ಈ ಚತುಶ್ಲೋಕಿ ಭಗವದ್ಗೀತಾ 8th ಶ್ಲೋಕ, 10ನೇ ಅಧ್ಯಾಯದ 8ನೇ ಶ್ಲೋಕ. ಅಹಂ ಸರ್ವಸ್ಯ ಪ್ರಭವೋ ಮತ್ತ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಭೂತಭಾವಾ ಸಮನ್ವಿತ. ನಾನು ಈ ಎಲ್ಲ ಭೌತಿಕ ಲೋಕ ಮತ್ತೆ ಆಧ್ಯಾತ್ಮಿಕ ಲೋಕ ಇದರ ಒಡೆಯ ನಾನು, ನನಗಿಂತ ಮೇಲೆ ಯಾರಿಲ್ಲ. ಇದನ್ನು ಯಾರು ತಿಳಿತಾನೆ ಅವನನ್ನು ನನ್ನ ಇದರಲ್ಲಿ ತೊಡಗ್ತಾನೆ, ನನ್ನ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ. ಮತ್ತೆ ನೆಕ್ಸ್ಟ್ ಶ್ಲೋಕ ಹೇಳುವಂತ ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತ ಶಮಾನಿತ್ಯಂ ತುಷ್ಯಂತಿ ಚಾರಮಂತಿ ಚ. ಮತ್ತೆ ಅವ ಮಚ್ಚಿತ್ತ ಮದ್ಗತ ಪ್ರಾಣ, ಅವ ನನ್ನ ವಿಷಯದಲ್ಲಿ ರಿಲೀಸ್ ಮಾಡ್ತಾ ಇರ್ತಾನೆ. ಮತ್ತೆ ನನ್ನ ಬಗ್ಗೆ ಇನ್ನೊಬ್ಬರಿಗೆ ಹೇಳುವಾಗ ಅವನಿಗೆ ಖುಷಿ ಆಗ್ತದೆ. ಈಗ ನಾವು ಕೂಡ ಎಂತ ಅಂದ್ರೆ ಒಬ್ಬರದು ಇನ್ನೊಬ್ಬರಿಗೆ ನಾವು ಹೇಳ್ತೇವೆ ಜಾಸ್ತಿಯಾಗಿ. ನಾವು ಎಂತ ಹೇಳುವಂಥದ್ದು ಯಾರು ಹೇಳ್ತೀವಿ? ನಾವು ಒಬ್ಬರು ಸಿಗುವಾಗ ನಾವು ಅವ್ರದ್ದು ಎಂತ ಮಾತಾಡುವಂಥದ್ದು? ಎಷ್ಟು ದಯವಿಟ್ಟು ಹೇಳ್ಬೋದು. ಯಾರಾದ್ರು ನಮ್ದು ಫ್ರೆಂಡ್ಸ್ ರಿಲೇಟಿವ್ ಸಿಗುವಾಗ, ನೇಬರ್ಸ್ ಎಲ್ಲ ಸಿಗುವಾಗ ನಾವು ಎಂತ ಹೇಳುವಂಥದ್ದು? ಹೇಗಿದ್ದಾರೆ ಅಂತ ಕೇಳ್ತೇವೆ. ಹೇಗಿದ್ದೀರಿ ಮತ್ತೆ ಬೇರೆ ಎಂತೆಲ್ಲ ಕೇಳ್ತೀರಿ? ಓಕೆ, ಅಹೋಧ್ವನಿ ಅಹೋರೂಪಂ ಆಗ್ತದ? ಅಹೋಧ್ವನಿ ಅಹೋರೂಪಂ ನಾವು ನಮ್ಮ ರಿಲೇಟಿವ್ ಸಿಗುವಾಗ, ನಮ್ಮ ಫ್ರೆಂಡ್ಸ್ ಸಿಗುವಾಗ, ನಮ್ಮ ನೇಬರ್ ಸಿಗುವಾಗ ಅಹೋಧ್ವನಿ ಅಹೋರೂಪಂ. ಅಹೋಧ್ವನಿ ಅಹೋರೂಪಂ ಗೊತ್ತುಂಟ ಯಾರಿಗಾದ್ರು? ಗೊತ್ತಿದೆ. ಎಂತ ಅಹೋಧ್ವನಿ ಅಹೋರೂಪಂ ಅಂದ್ರೆ ಎಂತ? ಪ್ರೇಸ್ ಮಾಡೋದು, ಒಳ್ಳೆ ವಿಷಯಗಳನ್ನು ಅವರ ಬಗ್ಗೆ ಇರುವ ಒಳ್ಳೆ ವಿಷಯಗಳನ್ನ ಹೇಳಿ ಅವ್ರನ್ನ ಸಂತೋಷಪಡಿಸೋದು. ನಮ್ದು ಯಾರಾದ್ರೂ ರಿಲೇಟಿವ್ಸ್ ಬರುವಾಗ, ಫ್ರೆಂಡ್ಸ್ ಬರುವಾಗ ನಾವು ಎಂತ ಮಾಡ್ತೇವೆ ದಯವಿಟ್ಟು ಹೇಳಿ. ನಾನು ನಿಮ್ಗೆ ಕ್ಲೂ ಕೊಟ್ಟದ್ದು ಇದು. ಹೊಗಳ್ತೇವೆ. ಯಾರನ್ನು ಹೊಗಳ್ತೇವೆ? ಅವರನ್ನು. ಕರೆಕ್ಟ್ ಹೇಳಿ, ಕರೆಕ್ಟ್ ಮಾಡುವಂತದ್ದು. ಅವರನ್ನ ಗೌರವ ಭಾವದಿಂದ ನಡೆಸ್ಕೊಳ್ತೀವಿ. ಗೌರವದಿಂದ ನಾವು ನಮ್ಮನ್ನು ನಾವೇ ಹೊಗಳ್ಕೊಳ್ಳೋದು. ನಮ್ಮನ್ನ ನಾವು ಹೊಗಳ್ತೇವೆ, ಮತ್ತೆ ಬೇರೆ ಯಾರನ್ನ ನಾವು ಹೊಗಳ್ತೇವೆ? ನಮ್ಗೆ ಯಾರು ಇಷ್ಟ ಅವ್ರನ್ನ ಹೊಗಳೋದಿಲ್ವಾ? ಯಾರು ನಮ್ಗೆ ಇಷ್ಟ, ಜಾಸ್ತಿ ಇಷ್ಟ ಯಾರು ನಮ್ಗೆ? ಪ್ರಭುಜಿ ವಿಷಯ ನಮ್ಮ ಅಂದ್ರೆ ಸಂಸಾರದ ವಿಚಾರ ಏನೇನೆಲ್ಲ ನಡೀತಾ ಇರುತ್ತೆ ಅದ್ರ ಬಗ್ಗೆ ವಿಪರೀತ ಹೇಳ್ಕೊಳ್ಳೋದು ಪ್ರಭುಜಿ, ತುಂಬಾ ವಿಪರೀತ ಹೇಳ್ಕೊಳ್ಳೋದು. ಮತ್ತೆ ನಾವೆಂತ ನೋಡಿ ಇಲ್ಲಿ ಇವರು ಬರ್ದಿದ್ದಾರೆ ಸಂಗೀತಮಯ, ಮಕ್ಕಳನ್ನು ನಾವು ನಮ್ಮ ಮಕ್ಕಳನ್ನು ಹೊಗಳ್ತೇವೆ. ಹಾಗಾಗಿ ಇಲ್ಲಿ ನಾನು ಅದನ್ನ ಯಾಕೆ ಹೇಳಿದೆ ಅಂದ್ರೆ, ಈ ಶ್ಲೋಕದಲ್ಲಿ 9ನೇ ಶ್ಲೋಕದಲ್ಲಿ ಮಚ್ಚಿತ ಮದ್ಗದ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತ ಶಮಾಂ ನಿತ್ಯಂ ತುಷ್ಯಂತಿ ಚ ನಮಂತಿ ಚ. ಅಂದ್ರೆ ಶುದ್ಧ ಭಕ್ತರ ಈ ವಿಚಾರ ನನ್ನ ಬಗ್ಗೆ ಇರ್ತದೆ, ಮತ್ತೆ ಅವರ ಜೀವನ ನನಗೋಸ್ಕರ ಮುಡಿಪಾಗಿ ಇರ್ತದೆ. ಮತ್ತೆ ಶುದ್ಧ ಭಕ್ತರು ನನ್ನ ಬಗ್ಗೆ ಹೇಳುವಾಗ ಅವರಿಗೆ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಈಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ ಯಾವಾಗ ನಮ್ಮ ಮಕ್ಕಳ ಬಗ್ಗೆ ನಾವು ಇನ್ನೊಬ್ಬರದ್ದು ಹೇಳುವಾಗ ನಮ್ಗೆ ಗ್ರೇಟ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಹೌದಲ್ವಾ? ನೋಡಿ, ಸರಿಯಾಗಿ ನೀವು ಎಂತಂದ್ರೆ ನಿಮ್ಮ ಹೃದಯವನ್ನು ಮುಟ್ಟಿ ಹೇಳಿ. ಎಸ್, ಹೌದಲ್ವಾ? ಹೌದು ಪ್ರಭುಜಿ. ಹೌದು ಗುರುಜಿ. ಹಾಗಾಗಿ ಇಲ್ಲಿ ಹೇಗೆ ಅಂದ್ರೆ ಸತ್ಯವಾದ ಮಾತು.
ಹಾಗೆ ಶುದ್ಧ ಭಕ್ತರಿಗೆ ಆ ರೀತಿ ಸಿಗ್ತದೆ ಅಂತ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್, ಆದ್ರೆ ಅವರಿಗೆ ಅದರಲ್ಲಿ ಬ್ಲಿಸ್ ಕೂಡ ಸಿಗ್ತದೆ ನನ್ನ ಬಗ್ಗೆ ಹೇಳುವಾಗ. ಹಾಗಾಗಿ ಈ 2 ಶ್ಲೋಕಗಳು ಹೇಳುವಂತದ್ದು, ಫಸ್ಟ್ ಇದು ಚತುರ್ಶ್ಲೋಕದ 2 ಶ್ಲೋಕ ಹೇಳುವಂತದ್ದು ಭಗವಂತನ ಬಗ್ಗೆ ನಾವು ಎಂತ ಮಾಡ್ಬೇಕಂತ. ಮತ್ತೆ ಭಗವಂತ ರೆಸಿಪ್ರೋಕೇಟ್ ಮಾಡ್ತಾನೆ. ರೆಸಿಪ್ರೋಕೇಟ್ ಮಾಡುವುದಂದ್ರೆ ಭಕ್ತರಿಗೆ ಈ ರೀತಿ ಮಾಡಿದವರಿಗೆ ಭಗವಂತ ರಿಟರ್ನ್ ಆಗಿ ಕೊಡ್ತಾನೆ ಅಂತ. ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಾಂ ಯೇನ ಮಾಂ ಉಪಯಾಂತಿ ತೇ. ತೇಷಾಂ ಸತತ ಯುಕ್ತಾಂ, ಕಾಂಟಿನ್ಯೂಸ್, ಯಾವುದೇ ಮಳೆ ಬರ್ಲಿ, ಬಿರುಗಾಳಿ ಬರ್ಲಿ, ಗುಡುಗು ಬರ್ಲಿ, ಇನ್ನೊಂದು ಬರ್ಲಿ, ಮತ್ತೊಂದು ಬರ್ಲಿ, ಶುದ್ಧ ಭಕ್ತರ ಡಿವೋಷನ್ ಸರ್ವಿಸ್ ನಿಲ್ಲುವುದಿಲ್ಲ. ಅದು ಇಟರ್ನಲ್. ನಮ್ದು ಮಗನಿಗೆ ಎಂತಾದ್ರೂ ನಿಲ್ತದೆ, ನಮ್ಗೆ ಎಂತಾದ್ರೂ ನಿಲ್ತದೆ, ಮಗಳಿಗೆ ಎಂತಾದ್ರೂ ನಿಲ್ತದೆ, ಗಂಡನಿಗೆ ಎಂತಾದ್ರೂ ನಿಲ್ತದೆ, ತಾಯಿಗೆ ಎಂತಾದ್ರೂ ನಿಲ್ತದೆ, ತಂದೆಗೆ ಎಂತಾದ್ರೂ ನಿಲ್ತದೆ, ಅಣ್ಣನಿಗೆ ಎಂತಾದ್ರೂ ನಿಲ್ತದೆ, ಕೆಲವೊಮ್ಮೆ ಎಂತ ಆಗದಿರೋದು ಕೂಡ ನಿಲ್ತದೆ, ವಿದೌಟ್ ರೀಸನ್ ನಿಲ್ತದೆ ಕೆಲವೊಮ್ಮೆ. ಶುದ್ಧ ಭಕ್ತರು ಹಾಗೆ ಅಲ್ಲ. ಯೇಷಾಂ ಸತತ ಯುಕ್ತಾನ, ಸತತ ಯುಕ್ತ ಕಾನ್ಸ್ಟೆಂಟ್ಲಿ, ನಿಲ್ಲಿಕ್ಕಿಲ್ಲ ಅದು. ಮತ್ತೆ ಹೇಗೆ ಮಾಡುವಂಥದ್ದು? ಪ್ರೀತಿಪೂರ್ವಕ. ಈಗ ನಿಮ್ಮ ಮಗ ಈಗ ಇಂಜಿನಿಯರಿಂಗ್ ಅಲ್ಲಿ ಇದ್ದಾನೆ. ಈಗ ಒಂದು ಎಂತ 6th ಸೆಮಿಸ್ಟರ್ ಆಯ್ತು. ಈಗ 1 ವರ್ಷದಿಂದ ಬರಲಿಲ್ಲ. ಈಗ ಬರ್ತಾ ಇದ್ದಾನೆ ನಿಮ್ಮ ಮನೆಗೆ, ಫೋನ್ ಮಾಡ್ತಾನೆ, ಅಮ್ಮ ನಾನು ಬರ್ತೇನೆ. ಎಕ್ಸಾಮ್ ಮುಂಚೆ ಹೇಳ್ತಾನೆ, ಮತ್ತೆ ಆಯ್ತು ನಾಳೆ 2 ಎಕ್ಸಾಮ್ ಉಂಟು, ಅದು ಮುಗಿಸಿ ಶುಕ್ರವಾರ ಹೊರಡ್ತೇನೆ, ಶನಿವಾರ ಅಲ್ಲಿ ಇರ್ತೇನೆ ಅಂತ ಹೇಳ್ತೇನೆ. ಈಗ ನೀವು ಅವನಿಗೆ ಎಂಥದೆಲ್ಲ ಮಾಡ್ತೀರಿ? ಎಸ್, ದಯವಿಟ್ಟು ಹೇಳಿ. ಎಸ್, ಹರೇ ಕೃಷ್ಣ. ಇಷ್ಟವಾದ ತಿಂಡಿಗಳನ್ನ ಮಾಡ್ತೀವಿ, ಇಷ್ಟವಾದ ತಿಂಡಿಗಳು, ಇಷ್ಟವಾದ ತಿಂಡಿಗಳು, ಮತ್ತೆ ಬೇರೆ ಎಂತೆಲ್ಲ ಮಾಡ್ತೀರಿ? ಎಸ್, ಏನಿಲ್ಲ ಇಷ್ಟ ಅದೆಲ್ಲ ನಾವು ಮಾಡ್ತೇವೆ. ಬೇರೆ ಬೇರೆ ಚಂದ ಕ್ಲೀನ್ ಮಾಡಿ ಸೆಟ್ ಮಾಡಿರ್ತೇವೆ, ರೂಮ್ ಎಲ್ಲ ಕ್ಲೀನ್ ಮಾಡಿರ್ತೀವಿ. ಅವ್ನು ರೂಮ್ ಬರ್ತಾನೆ, ಎಲ್ಲ ಕ್ಲೀನ್ ಮಾಡಿರ್ತೇವೆ. ಓಕೆ, ವೆರಿ ಗುಡ್. ಮತ್ತೆ ನಾವು ರೆಡಿ ಆಗಿರ್ತೀವಿ. ಓಕೆ, ಈಗ ನಾವು ಮಗನಿಗೆ ಯಾಕೆ ಅದೆಲ್ಲ ಮಾಡುವಂತದ್ದು? ಅವನಿಗೆ ಬೇಕಾದ ತಿಂಡಿ ತಿನ್ನಸು, ಅವನ ರೂಮ್ ಕ್ಲೀನ್ ಮಾಡುವುದು ಯಾಕೆ? ಅವನ ಬಗ್ಗೆ ತುಂಬಾ ಪ್ರೀತಿ ಇರುವುದರಿಂದ. ಅವನ ಬಗ್ಗೆ ನಮ್ಗೆ ತುಂಬಾ ಪ್ರೀತಿ, ನಮ್ಗೆ ತುಂಬಾ ಪ್ರೀತಿ. ಅದೇ ರೀತಿ ಶುದ್ಧ ಭಕ್ತರಿಗೆ ಕೃಷ್ಣನ ಮೇಲೆ ತುಂಬಾ ಪ್ರೀತಿ, ತುಂಬಾ ಪ್ರೀತಿ. ಹಾಗಾಗಿ ಅವರು ಸತತ ಯುಕ್ತಾನ, ಪ್ರೀತಿ ಪೂರ್ವಕ. ಹಾಗಾಗಿ ಭಗವಂತ ಎಂತ ಮಾಡ್ತಾನೆ? ಈಗ ರೆಸಿಪ್ರೋಕೇಟ್ ಮಾಡ್ತಾನೆ. ದದಾಮಿ ಬುದ್ಧಿ ಯೋಗಂ, ನಾನು ಅವರಿಗೆ ಇಂಟೆಲಿಜೆನ್ಸ್ ಕೊಡ್ತೇನೆ. ಯಾವುದಕ್ಕೆ ಇಂಟೆಲಿಜೆನ್ಸ್? ಯಾವ ರೀತಿಯ ಇಂಟೆಲಿಜೆನ್ಸ್? ಎಸ್, ಯಾರು ಹೇಳ್ತೀರಿ? ಇದು ತುಂಬಾ ಇಂಪಾರ್ಟೆಂಟ್. ಯಾವ ರೀತಿಯ ಭಗವಂತ ಇಂಟೆಲಿಜೆನ್ಸ್ ಕೊಡ್ತಾನೆ? ಎಸ್, ಭಕ್ತಿಯಲ್ಲಿ ಭಕ್ತಿಯ ಬಗ್ಗೆ ಕೊಡ್ತಾನೆ ಪ್ರಭುಜಿ. ಓಕೆ, ಅಂದ್ರೆ ಹೇಗೆ ಮುಂದುವರಿಬೇಕು, ಹೇಳ್ಬೋದಾ? ಎಸ್, ಭಕ್ತಿಯಲ್ಲಿ ಹೇಗೆ ಮುಂದುವರಿಯಬೇಕು, ಎಸ್, ಓಕೆ, ಅನ್ನೋದ್ರ ಬಗ್ಗೆ. ಓಕೆ, ಎಸ್, ಯಾರು ಹೇಳ್ತೀರಿ ಬೇರೆಯವರು? ಎಸ್, ಯಾವ ರೀತಿಯ ಇಂಟೆಲಿಜೆನ್ಸ್? ಜ್ಞಾನ ಕೊಡ್ತಾನೆ. ಕೃಷ್ಣನ ಬಗ್ಗೆ ಸಾಕಷ್ಟು ಜ್ಞಾನ ಕೊಡ್ತಾನೆ. ಪೂಜೆ ಮಾಡೋದು, ಶ್ಲೋಕದಲ್ಲಿ ಎಂತ ಹೇಳ್ತಾರೆ? ಎಸ್, ಗುರುಗಳನ್ನ ಕಳಿಸಿ ಕೊಡ್ತಾರೆ. ಗುರುಗಳನ್ನ ಕಳಿಸಿ ಕೊಡ್ತಾರೆ ನಮ್ಗೆ ಮಾರ್ಗದರ್ಶನ ಮಾಡಿ. ನೋಡಿ ಎಂತ ಬುದ್ಧಿ ಅಂದ್ರೆ, ನನ್ನಲ್ಲಿ ಬರ್ಲಿಕ್ಕೆ ಇದು ಎಂತ ಹೇಳುವಂತದ್ದು, ಭೌತಿಕ ಲೋಕ ವ್ಯಾಕ್ತು ಗಲೇಜಿ ಇದು. ಹಾಗಾಗಿ ಭಗವಂತ ಯಾರು ಸತತವಾಗಿ ಪ್ರೀತಿ ಪೂರ್ವಕದಿಂದ ನನ್ನನ್ನು ಭಜಿಸ್ತಾನೆ,
ಅವರಿಗೆ ಬುದ್ಧಿ ಕೊಡ್ತಾನೆ, ಸಾಕಪ್ಪ ಇಲ್ಲಿ ಸಾಕು. ಮತ್ತೆ ಅವ ಎಂತ ಮಾಡ್ತಾನೆ, ಅವ ಆ ಬುದ್ಧಿಯಿಂದ ಅವ ಮಾತ್ರ ಬರುವುದಲ್ಲ, ಉಳಿದವರನ್ನು ಕೂಡ ತರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಈಗ ನಿಮ್ಮಲ್ಲಿ ನಾನೊಂದು ಪ್ರಶ್ನೆ ಕೇಳ್ತೇನೆ, ಇದಕ್ಕೆ ನೋಡಿ ಎಲ್ಲರೂ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಬೇಕು. ಈ ಪ್ರಶ್ನೆಗೆ ಮ್ಯಾಕ್ಸಿಮಮ್ ಪಾರ್ಟಿಸಿಪೇಷನ್ ಬೇಕು, ಎಲ್ಲರೂ ಉತ್ತರ ಕೊಡ್ಬೇಕು ದಯವಿಟ್ಟು. ಪ್ರಶ್ನೆ ಅಂತಂದ್ರೆ, ಒಬ್ಬ ಭಕ್ತಿಗೆ ಬಂದಿದ್ದಾನೆ, ಭಕ್ತಿಗೆ ಬಂದು 16 ಸುತ್ತು ಜಪ ಮಾಡ್ತಾ ಇದ್ದಾನೆ, ಮದುವೆ ಕೂಡ ಆಗಿದ್ದಾನೆ, ಕೆಲಸ ಕೂಡ ಮಾಡ್ತಾ ಇದ್ದಾನೆ. ಈಗ ಯಾವುದೇ ಅಂತ ಹೇಳೋದು, ಪ್ರಭುಪಾದ ಹೇಳಿದ್ದು 4 ರೆಗ್ಯುಲೇಟಿವ್ ಪ್ರಿನ್ಸಿಪಲ್, ಅದನ್ನು ಫಾಲೋ ಮಾಡ್ತಾ ಇದ್ದಾನೆ, ಮತ್ತೆ ಚಾಂಟಿಂಗ್ ಮಾಡ್ತಾ ಇದ್ದಾನೆ. ಈಗ ಇದು ಸಫಿಷಿಯಂಟ? ಎಸ್, ಹರೇ ಕೃಷ್ಣ. ಇದು ಇಷ್ಟು ಸಾಕಾ? ಎಸ್, ನಾನು ಕೇಳುವ ನನ್ನ ಪ್ರಶ್ನೆ, ದಯವಿಟ್ಟು ಉತ್ತರ ಕೊಡಿ. ಯಾಕೆ ಈಗ ಸಾಕಾಗುದಿಲ್ಲ ಅಂದ್ರೆ ಯಾಕೆ? ಮತ್ತೆ ಎಂತ ಮಾಡ್ಬೇಕವ? ಕುಟುಂಬದವ್ರನ್ನೆಲ್ಲ ಕೃಷ್ಣ ಪ್ರಜ್ಞೆ ಕರ್ಕೊ ಬರ್ಬೇಕು. ಕೃಷ್ಣ ಪ್ರಜ್ಞೆಗೆ ತರಬೇಕು. ನಮ್ದ ಕೆಲವು ವಿಷಯಗಳಿಗೆ ಸ್ಪಷ್ಟತೆ ಇರ್ಬೇಕು. ನಮ್ಗೆ ಪ್ರಾಥಮಿಕ ಹಂತದಲ್ಲಿ ಬಂದಾಗ ಎಲ್ಲಾ ದೇವತೆಗಳ ಜೊತೆ ನಾವು ಕೃಷ್ಣನ ಪ್ರಾಥಮಿಕ ಹಂತ ಇಲ್ಲ, ಇವ ಡಿವೋಟಿ. ಪ್ರಾಥಮಿಕ ಹಂತದ್ದು ಮಾತಾಡ್ಬೇಡಿ, ಇವ ಡಿವೋಟಿ. ಗುರುಗಳು ಬೇಕು, ಮನೆಯಲ್ಲೇ ಉಳಿದ ಗುರುಗಳೆಲ್ಲ ಇದ್ದಾರೆ ಅಪ್ಪ, ಗುರುಗಳೆಲ್ಲ ಇದ್ದಾರೆ. ಮಾಡ್ತಾ ಇದ್ದಾನೆ ಚಂದ ರೀತಿಯಲ್ಲಿ, ಮನೆಯಲ್ಲಿ ಇದ್ದಾನೆ. ಭಕ್ತನಾದ್ರೆ ಸಾಕು ಪ್ರಭುಜಿ. ಸುತ್ತಮುತ್ತ ಇರೋರ್ನೆಲ್ಲ ಮನೆ ಮಂದಿ ಎಲ್ಲ ಇಡೀ ಕುಟುಂಬನ ಅವನು ಅದರಲ್ಲಿ ತರುವ ಪ್ರಯತ್ನ ಮಾಡಬೇಕು. ಯಾರನ್ನು? ಇಡೀ ಕುಟುಂಬ. ಅವನೊಬ್ನೇ ಇದ್ದಾನೆ ಸರಿ, ಇದೆಲ್ಲ ಮಾಡ್ತಾ ಇದ್ದಾನೆ, ಆದ್ರೆ ಇದರ ಬಗ್ಗೆ ಆಸಕ್ತಿ ಉಂಟು ಮಾಡ್ಲಿಕ್ಕೆ ಇಡೀ ಕುಟುಂಬದಲ್ಲಿ ಪ್ರಯತ್ನ ಮಾಡ್ಬೇಕು. ಫುಲ್ ಕುಟುಂಬವೇ, ಎಲ್ಲ ಸ್ಪಿರಿಚುವಲ್ ವರ್ಲ್ಡ್, ಮೆಟೀರಿಯಲ್ ವರ್ಲ್ಡ್ ಎಲ್ಲ ನಮ್ದು ಕುಟುಂಬ, ವಸುದೇವ ಕುಟುಂಬಕಂ. ಓಕೆ, ತರಲು ಪ್ರಯತ್ನಿಸಬೇಕು, ಒಳಗೊಳ್ಳುವಂತೆ ಪ್ರಯತ್ನಿಸಬೇಕು, ಪ್ರಚಾರ ಮಾಡ್ಬೇಕು ಪ್ರಭು. ಅವನು ಹುಟ್ಟಿಸುವ ಮಕ್ಕಳನ್ನು ಸಹ ಅವನು ಭಕ್ತಿ ಇದ್ರಲ್ಲಿ ತರೋದಕ್ಕೆ ಪ್ರಯತ್ನ ಪಟ್ಟು ಇದ್ ಮಾಡ್ಬೇಕು. ಪ್ರಭುಜಿ ಸಾಧನೆ ಮಾಡ್ಬೇಕು ಪ್ರಭುಜಿ. ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು, ಪ್ರಚಾರ ಮಾಡ್ಬೇಕು. ಶಾಸ್ತ್ರ ಎಸ್, ದಯವಿಟ್ಟು ಹೇಳ್ತೀರಾ? ಪ್ರಚಾರ ಅವನಿರುವ ಸ್ಥಳವನ್ನೇ ವೃಂದಾವನ ಮಾಡ್ಬೇಕು ಪ್ರಭುಜಿ. ಎಲ್ಲಾ ಕೆಲಸದಲ್ಲೂ ಅವನು ಹುಟ್ಟಿಸುವ ಮಕ್ಕಳನ್ನು ಭಕ್ತಿ ಇದಕ್ಕೆ ತರೋದಕ್ಕೆ ಮಕ್ಕಳನ್ನು ಮಾಡಿದ್ರೆ ಆಯ್ತಾ? ಎಂತ ನೀವು ಖಾಲಿ ಮಕ್ಕಳನ್ನು ಮಾಡಿದ್ರೆ ಆಯ್ತಾ? ಬೇರೆ ಎಂತೆಲ್ಲ ಮಾಡ್ಬೇಕು? ಓಕೆ, ಒಂದು ನಿಮಿಷ ಚಾಟ್ ಅಲ್ಲಿ ಹಾಕಿದ್ದಾರೆ. ಓಕೆ, ಚಾಟ್ ಅಲ್ಲಿ ನೋಡುವ ಎಂತೆಲ್ಲ ಹಾಕಿದ್ದಾರೆ. ಎಸ್, ಸೇವೆ ಮಾಡಬೇಕು, ಪ್ರೀಚಿಂಗ್ ಮಾಡಬೇಕು, ಪ್ರಚಾರ ಮಾಡಬೇಕು, ಮನೆಯಲ್ಲಿ ಪೂಜೆ ಮಾಡ್ಬೇಕು, ಎಲ್ಲರನ್ನು ಭಕ್ತಿ ಸೇವೆ. ನೋಡಿ, ಅದಕ್ಕೆ ನಾನು ಯಾಕೆ ಕೇಳಿದೆ, ಇದು ತುಂಬಾ ಮುಖ್ಯ. ಹೇಗೆ ನಮ್ಗೆ ಕೆಲವೊಮ್ಮೆ ಆಗ್ಬೋದು. ಎಸ್, ಈಗ ನಿಮ್ಗೆ ನಾನು ಇದೊಂದು ಉದಾಹರಣೆ ಕೊಡ್ತೇನೆ. ಈಗ ಇದಕ್ಕೊಂದು ಉದಾಹರಣೆ ಕೊಡು, ಒಳ್ಳೆ ಉದಾಹರಣೆ. ಎಸ್, 9 ಗಂಟೆ ಆಯ್ತು, ಇವಾಗ ಸ್ವಲ್ಪ ಇದರ ಬಗ್ಗೆ ಮಾತಾಡುವ. ಈಗ ಪ್ರಭುಪಾದ್ ವೃಂದಾವನದಲ್ಲಿ, ಪ್ರಭುಪಾದ್ ಇಸ್ ಪ್ಯೂರ್ ಡಿವೋಟಿ. ಪ್ರಭುಪಾದಿಗೆ ಈಗ ಹೆಚ್ಚಾಗಿ ರಿಟೈರ್ಡ್ ಆದ್ಮೇಲೆ ಜನರೆಲ್ಲ ಎಂತ ಮಾಡುವಂಥದ್ದು, ಸುಮ್ಮನೆ ಇರ್ತಾರೆ. ಈಗ ಪ್ರಭುಪಾದ್ ಕೂಡ 70 years, 70 ವರ್ಷದಲ್ಲಿ, 60ರಲ್ಲೇ ರಿಟೈರ್ಮೆಂಟ್. ಪ್ರಭುಪಾದ್ ಯಾವಾಗ ವಾನಪ್ರಸ್ಥ ಯಾವಾಗ ತಗೊಂಡಿದ್ದಾರೆ? ಅಟ್ ದಿ ಏಜ್ ಆಫ್ 1950 ತಗೊಂಡು, 1950 to 1959, ಅಂದ್ರೆ ಅಟ್ ದಿ ಏಜ್ ಆಫ್ 54 ವಾನಪ್ರಸ್ಥ ತಗೊಂಡ್ರು. ಮತ್ತೆ 59 ಸನ್ಯಾಸ ತಗೊಂಡ್ರು. ಈಗ ಪ್ರಭುಪಾದಿಗೆ ಆರಾಮ್ಸೆ ಬೃಂದಾವನಲ್ಲಿ ಇರ್ಬೋದಿತ್ತಲ್ಲ. ಈಗ ಪ್ರಭುಪಾದ್ ಆರಾಮ್ಸೆ ಬೃಂದಾವನಲ್ಲಿ ಇರ್ತಿದ್ರು, ಅಮೆರಿಕಕ್ಕೆ ಹೋಗೋದಿದ್ರೆ ನಮ್ಗೆ ಸಿಕ್ತಿತ್ತಾ ಕೃಷ್ಣ ಪ್ರಜ್ಞೆ? ಇಲ್ಲ ಪ್ರಭುಜಿ. ಗುರುಗಳ ಈಗ ನೆಕ್ಸ್ಟ್, ಓಕೆ, ನಾನು ಹೇಳುವಾಗ ಉತ್ತರ ಕೊಡಿ, ಮತ್ತೆ ನಾನು ವಾಪಸ್ ಹೇಳ್ತೇನೆ. ನೆಕ್ಸ್ಟ್, ಈಗ ಪ್ರಭುಪಾದ್ ಅಮೆರಿಕಕ್ಕೆ ಹೋದರಿಂದ ನಮ್ಗೆಲ್ಲ ಕೃಷ್ಣ ಪ್ರಜ್ಞೆ ಸಿಕ್ತು. ಹಾಗಾಗಿ ಈಗ ನನ್ನ ಪ್ರಶ್ನೆ ಎಂತ ಅಂದ್ರೆ, ಒಬ್ಬ ವ್ಯಕ್ತಿ ಎಂತ ಹೇಳುವಂಥದ್ದು, ಖಾಲಿ ಅವ
ಈ 4 ರೆಗ್ಯುಲೇಟರ್ ಪ್ರಿನ್ಸಿಪಲ್ ಮಾಡಿ ಮತ್ತೆ 16 ಜಪ ಮಾಡಿ ಎಂತ ಹೇಳುವಂಥದ್ದು ಎಸ್ ಭಕ್ತಿ ಮಾಡ್ತಾ ಅದಿದ್ರೆ ಸಾಲ. ಅವ ಪ್ರಚಾರ ಮಾಡಬೇಕು. ಪ್ರಚಾರ ಅಂದ್ರೆ ನೋಡಿ ಹೇಗೆ ಅಂದ್ರೆ, ಈಗ ಮಾರ್ನಿಂಗ್ ಟೈಮ್ ಹಿ ಹ್ಯಾಸ್ ಟು ಡಿವೋಟ್ ಫಾರ್ ಭಗವಂತನಿಗೆ, ಮತ್ತೆ ಅವನ ಬೆಳಿಗ್ಗೆ ಅದೇ 3 ಗಂಟೆಯಿಂದ 9 ಗಂಟೆ ತನಕ. ಈಗ ಕೆಲಸ ಬೇಗ ಹೋಗಿದ್ರೆ 8, 5 ಗಂಟೆ, 3 to 5, 3 to 8, 5 ಗಂಟೆ. ಮತ್ತೆ ಒಂದು ಕೆಲಸ ಹೋಗ್ಲಿಕ್ಕೆ ಉಂಟು, ಮತ್ತೆ ಸಂಜೆ ಬರ್ತಾನೆ, ಸಂಜೆ ಬಂದವ ಫ್ಯಾಮಿಲಿ ಒಟ್ಟಿಗೆ. ಹಾಗಾಗಿ ಅಟ್ ಲೀಸ್ಟ್ ಈ ಶುಡ್ ಸ್ಪೆಂಡ್ 3, 4, 5 hours ಫಾರ್ ಕೃಷ್ಣ. ಈಗ 5 hours ಅಲ್ಲಿ 2 hours ಬಿಡಿ, 2 hours ಜಪಕ್ಕೆ ಅವನಿಗೆ ಬೇಕು, ಅದು 1 hour 45 minutes. At least 3 hours. At least 3 hours he has to spend for Krishna. ಇಲ್ಲದ ಏನು ಪ್ರಯೋಜನ? ನಾವು ಕೂಡ ಎಲ್ಲರೂ ಕೂಡ ಆ ರೀತಿ ಮಾಡಿದ್ರೆ ಎಂತ ಪ್ರಯೋಜನ? ಅದರಲ್ಲಿ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಇಲ್ಲಿ ನಾನು ಇದನ್ನು ಯಾಕೆ ಹೇಳಿದೆ ಅಂದ್ರೆ, ಭಗವಂತ ಅಂತ ಬುದ್ಧಿ ಕೊಡ್ತಾನೆ ನನ್ನಲ್ಲಿ ಬರ್ಲಿಕ್ಕೆ, ಮತ್ತೆ ಖಾಲಿ ಅವ ಮಾತ್ರ ಬರುವುದಲ್ಲ, ಅವ ಎಲ್ಲರನ್ನು ಕೊಂಡೋಗುತ್ತಾನೆ, ಅದಕ್ಕೆ ಅವ ಪ್ರಯತ್ನ ಮಾಡ್ತಾನೆ. ಹಾಗಾಗಿ ನಾನು ಬರಬೇಕು, ಇದು ಸೆಲ್ಫಿಶ್ನೆಸ್. ನಾನು ಭಕ್ತಿ ಮಾಡ್ತಾ ಇದ್ದೇನೆ, ನಾನು ಆರಾಮಿದ್ದೇನೆ, ನಾನೊಂದು ಕೆಲಸದಲ್ಲಿದ್ದೇನೆ, ನಾನು ಈ ಜಪ ಎಲ್ಲ ಮಾಡ್ತಾ ಇದ್ದೇನೆ, ನಾನೆಲ್ಲ ಇದನ್ನು ಫಾಲೋ ಮಾಡ್ತೇನೆ, ಅದನ್ನ ಸೆಲ್ಫಿಶ್ನೆಸ್. ನಾವು ಯಾವಾಗಲೂ ಎಂತಂದ್ರೆ ಈಗ ಹೇಗೆ ಅಂದ್ರೆ, ಸಪೋಸ್ ಈಗ 5 ದಿವಸ ಕೆಲಸ ಮಾಡೋದಾದ್ರೆ, ಸ್ಯಾಟರ್ಡೆ ಸಂಡೇಸ್ ಫುಲ್ ಡೇ ಈ ಹ್ಯಾಸ್ ಟು ಸ್ಪೆಂಡ್ ಫಾರ್ ಕೃಷ್ಣ. ಇಲ್ಲದ್ರೆ 6 days ಕೆಲಸ ಮಾಡೋದಾದ್ರೆ 1 ದಿವಸ ಫುಲ್ ಕೃಷ್ಣನಿಗೆ. ಹಾಗಾಗಿ ಭಗವಂತ ನೋಡ್ತಾ ಇರ್ತಾನೆ. ಹಾಗೆ ಅಂತವರಿಗೆ ಭಗವಂತ ಎಂತ ಮಾಡ್ತಾನೆ? ಇಂಟೆಲಿಜೆನ್ಸ್ ಕೊಡ್ತಾನೆ. ಮತ್ತೆ ಇದು ನೆಕ್ಸ್ಟ್ ಶ್ಲೋಕ ಹೇಳುವಂಥದ್ದು, ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನ ಜಂತಮಃ ನಾಶಾಮಿ ಆತ್ಮಭಾವಸ್ತು ಜ್ಞಾನದೀಪೇನ ಭಾಷದ. ಅಂದ್ರೆ ಪ್ರೀವಿಯಸ್ ಶ್ಲೋಕ ಫಾರ್ ಎಜುಕೇಟೆಡ್, ನೆಕ್ಸ್ಟ್ ಶ್ಲೋಕ ಫಾರ್ ಅನ್ಎಜುಕೇಟೆಡ್. ಯಾರಿಗೆ ಎಜುಕೇಶನ್ ಇಲ್ಲ ಅವರಿಗೆ. ಈಗ 11ನೇ ಶ್ಲೋಕ ಅಂದ್ರೆ, ಭಗವಂತ ಜ್ಞಾನದ ದೀಪದಿಂದ ಅಜ್ಞಾನದ ಕತ್ತಲು ನಾಶ ಮಾಡ್ತಾನೆ ಒಳಗೆ. ಹಾಗಾಗಿ ಈಗ ಮನಸ್ಸನ್ನು ನೋಡಿ, ಮನಸ್ಸನ್ನು ನಿಗ್ರಹ ಹೇಳಲಿಕ್ಕೆ ನಾನು ಇಷ್ಟೆಲ್ಲ ಹೇಳಿದೆ. ಹಾಗೆ ಭಗವಂತನ ಸೇವೆ ಮಾಡಿದ್ರೆ ಆಟೋಮೆಟಿಕ್ ನಿಗ್ರಹಕ್ಕೆ ಬರ್ತದೆ, ಇಲ್ಲದ್ರೆ ಇಲ್ಲ. ಇಲ್ಲದ್ರೆ ಅಂತಂದ್ರೆ, ಭಗವಂತನ ಸೇವೆ ಮಾಡದಿದ್ರೆ ನಮ್ಮ ಮನಸ್ಸು ಎಂತ ಹೇಳುವಂತದ್ದು, ಅದು ತುಂಬಾ ಬೇಡದದು, ಅದು ಗಾರ್ಬೇಜ್ ತರ. ಯಾವಾಗ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೇವೆ ಆಗ ನಮ್ಮ ಮನಸ್ಸು ಕರೆಕ್ಟ್ ಇರ್ತದೆ. ಇಲ್ಲದೆಂತಂದ್ರೆ ನಮ್ಗೆ ನೋಡಿ, ಈಗ ನಾವು ಭಕ್ತರ ಸಂಘ ಮಾಡದೆ, ಭಕ್ತರ ಸಂಘ ತುಂಬಾ ಮುಖ್ಯ. ನಾವು ನಮ್ಮ ಮನಸ್ಸು ಹೇಳಿದಾಗೆ ಕೇಳಿದ್ರೆ ಆಗ್ಲಿಕ್ಕಿಲ್ಲ. ಈಗ ಯಾಕೆ ನಾವು ಭಕ್ತರ ಸಂಘ ಮಾಡಬೇಕು? ಯಾಕೆಂದ್ರೆ ಯಾರು ಭಕ್ತಿ ಸೇವೆ ಮಾಡ್ತಾ ಇದ್ದಾನೆ, ಯಾರು ಭಕ್ತಿ ಸೇವೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಇದ್ದಾನೆ, ಅವನಿಗೆ ಭಗವಂತನ ಮ್ಯಾಕ್ಸಿಮಮ್ ಕೃಪೆ ಸಿಗ್ತದೆ. ಭಗವಂತ ಎಲ್ಲವನ್ನು ಅವನಿಗೆ ಗೈಡ್ ಮಾಡ್ತಾ ಹೋಗ್ತಾನೆ, ಇಂಟೆಲಿಜೆನ್ಸ್ ಕೊಡ್ತಾ ಹೋಗ್ತಾನೆ. ಹಾಗಾಗಿ ನೋಡಿ, ಈಗ ನಮ್ಮ ಕೈಗೆ ಈ ಸಂಕೋಲೆ ಕಟ್ಟಿದ್ದಾರೆ, ಈಗ ನಾವು ನಮ್ಮ ಕಾಲಿಗೆ ಕೂಡ ಕಟ್ಟಿದ್ದಾರೆ ಎಂದು ಭಾವಿಸುವ, ಕೈಗೆ ಮತ್ತೆ ಕಾಲಿಗೆ. ಈಗ ನಮ್ಮ ಹೆಲ್ಪ್ಲೆಸ್ ಸಿಚುವೇಶನ್ ಅಲ್ಲಿ ಇದ್ದೇವೆ. ಈಗ ನಮ್ಗೆ ನಮ್ಮ ಈ ಕೈಯಿಂದ ಈ ಸಂಕೋಲೆಯನ್ನು ತೆಗಿಬೇಕಿದ್ರೆ, ಕಾಲು ಮತ್ತೆ ಕೈದು ಸಂಕೋಲೆ ತೆಗಿಬೇಕಿದ್ರೆ ನಾವು ಎಂತ ಮಾಡ್ಬೇಕು? ಎಸ್, ದಯವಿಟ್ಟು ಹೇಳಿ. ಯಾರು ಸಂಕೋಲೆಯನ್ನು ಕಟ್ಟಿಸಿಕೊಂಡಿರೋ ಕೈ ಕಾಲು ಎಲ್ಲ ಫ್ರೀ ಆಗಿದೆಯೋ ಅಂತವರ ಸಹಾಯ ತಗೊಂಡು ನಮ್ಮ ಕಟ್ಟುಗಳನ್ನ ಬಿಚ್ಚಿಸ್ಕೋಬೇಕು. ಯಾರ ಕೈ ಫ್ರೀ ಉಂಟು ಅವರು ಬಂದು ತೆಗಿಬೇಕು. ಅದೇ ರೀತಿ ಈಗೆಂತ ಆಗ್ತದೆ ಅಂದ್ರೆ, ನಮ್ಮ ಮನಸ್ಸಲ್ಲಿ 1000 ಬರ್ತದೆ, ಅದು ಹೀಗೆ, ಇದು ಹೀಗೆ. ಆಕ್ಚುಲಿ ಅದು ಹಾಗೆ ಹೀಗೆ ಅಲ್ಲ, ನಾವು ಯೋಚನೆ ಮಾಡುವಂಥದ್ದು. ಈಗ ಹೇಗೆ ಅಂದ್ರೆ,
ನಾವೀಗ ಒಂದು ಭಾವಾರ್ಥ ಓದ್ತೇವೆ. ಭಾವಾರ್ಥ ಓದುವಾಗ ಓಕೆ ನಾವೀಗ ಓದ್ತೇವೆ. ಈಗ ನೆಕ್ಸ್ಟ್ ಇದು ಓಕೆ, ನೆಕ್ಸ್ಟ್ ನೋಡುವ, ನಾಳೆ ಭಾವಾರ್ಥ. ಈಗ ನಾವೀಗ ಇವತ್ತು ನಾವು ಓದ್ತೇವೆ. ಓಕೆ, ಭಾವಾರ್ಥ. ಭಾವಾರ್ಥ: ಸರಳ ಆಸನದಲ್ಲಿ ಕುಳಿತುಕೊಳ್ಳುವುದನ್ನು ಸ್ವಸ್ತಿ ಮಾಸೀನ ಎನ್ನಲಾಗಿದೆ. ವ್ಯಕ್ತಿಯು ಪಾದ ತಲೆಗಳನ್ನು 2 ತೊಡೆ ಮತ್ತು ಕೀಲುಗಳ ಮಧ್ಯೆ ಇರಿಸಿ ನೆಟ್ಟಗೆ ಕುಳಿತುಕೊಳ್ಳಬೇಕೆಂದು ಯೋಗಶಾಸ್ತ್ರ ಉಕ್ತವಾಗಿದೆ. ನಾವು ಕೂಡ ಹಾಗೆ ಕೂತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇವೆ. ವ್ಯಕ್ತಿಯು ತನ್ನ ಮನಸ್ಸನ್ನು ದೇವತ ಪರಮೇಶ್ವರನ ಮೇಲೆ ಕೇಂದ್ರೀಕರಿಸಿದಕ್ಕೆ ಈ ಭಂಗಿಯು ಸಹಾಯಯುಕ್ತವಾಗುತ್ತದೆ. ಇದೇ ವಿಧಾನವನ್ನು ಶ್ರೀಮದ್ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಅಲ್ಲದೆ ವ್ಯಕ್ತಿಯು ಏಕಾಂತ ಹಾಗೂ ಪವಿತ್ರ ಜಾಗದಲ್ಲಿ ಆಸೀನನಾಗಬೇಕೆಂದು ಹೇಳಲಾಗಿದೆ. ಕುಶ ಮತ್ತು ಕೃಷ್ಣಾಜೀನದ ಮೇಲೆ ಹತ್ತಿಯ ವಸ್ತ್ರವು ಆಸಿರುವಂತೆ ಆಸನವಾಗಿರಬೇಕು. ಈಗ ನಾವು ಇದನ್ನು ಓದಿದ್ದೇವೆ. ಈಗ ನಮಗೆ ಎಂತ ಕೆಲವು ವಿಷಯ ನಮ್ಮ ತಲೆಗೆ ಬಂತು, ಹೌದಾ ಅಲ್ವಾ? ಎಸ್, ಈಗ ನಾವು ಓದುವಾಗ ನಮಗೆ ಕೆಲವು ವಿಷಯಗಳು ತಲೆಗೆ ಬಂತು, ಹೌದಾ ಅಲ್ವಾ? ಬರುತ್ತೆ ಪ್ರಭುಜಿ. ಸರಿ ಅಲ್ಲ? ಎಲ್ಲರೂ ಒಪ್ತೀರಲ್ಲ? ಒಪ್ತೀವಿ. ಆದ್ರೆ ಈಗ ಎಂತ ಆಗ್ತದೆ ಅಂದ್ರೆ, ಕೆಲವು ವಿಷಯ ನಮ್ಗೆ ಅರ್ಥವೇ ಆಗುದಿಲ್ಲ, ಅದು ಬೇರೆ ಇರ್ತದೆ. ನಾವು ಓದುದು ಒಂದು, ಈ ರೀತಿಯಲ್ಲಿ ಅರ್ಥ ತಗೊಳ್ಳಿಕ್ಕೆ ಆಗ್ತದ ಇದಕ್ಕೆ? ನಮ್ಗೆ ಕೆಲವೊಮ್ಮೆ ಆಗ್ತದೆ. ಈಗ ನಾನು ಮೊನ್ನೆ ಭಕ್ತಿ ವೈಭವ ಕ್ಲಾಸ್ ಸಂಡೇ ಅಲ್ಲ, ಪ್ರೀವಿಯಸ್ ಸಂಡೇ ಮಾಡಿದೆ. ಹಾಗಾಗಿ ಇದಕ್ಕೆ ಈ ಸೆಂಟೆನ್ಸ್ಗೆ ಈ ರೀತಿ ನಾವು ಯೋಚನೆ ಮಾಡ್ಬೋದಾ? ನಾವು ಕೂಡ ನಮ್ದು ಯೋಚನೆ ಅಲ್ಲ, ನಾವೆಂತಂದ್ರೆ ಪ್ರಭುಪಾದ ಆ ರೀತಿ ಹೇಳಿದ್ದಾರೆ ಬೇರೆ ಬೇರೆ ಕಡೆಯಲ್ಲಿ, ಅದನ್ನಲ್ಲಿಗೆ ತರುವಂತ. ಹಾಗಾಗಿ ಎಷ್ಟೋ ಸಲ ಎಂತ ಆಗ್ತದೆ ಅಂದ್ರೆ, ನಾವು ಓದ್ತೇವೆ, ಆದ್ರೆ ನಮ್ಮ ಮನಸ್ಸಿನಲ್ಲಿ ಎಂತ ಇರ್ತದೆ, ನಾವು ಅದಕ್ಕೆ ಕನ್ಕ್ಲೂಷನ್ ಕೊಡ್ತೇವೆ, ಇದು ಹೀಗೆ ಅಂತ. ಅದು ಹಾಗೆ ಅಲ್ಲ ಸರ್. ಹಾಗಾಗಿ ನಾವು ಭಕ್ತರ ಸಂಘ ಮಾಡ್ಬೇಕು. ಭಕ್ತರ ಸಂಘ ಆದ್ರೆ ಎಂತ ಆಗ್ತದೆ ಅಂದ್ರೆ, ಭಗವಂತ ಭಕ್ತನಿಗೆ ಈಗ ಒಂದನ್ನು ಓದುವಾಗ ಬೇರೆ ಶ್ಲೋಕವನ್ನು ರಿಲೇಟ್ ಮಾಡ್ಲಿಕ್ಕೆ ಆಗ್ತದೆ, ಇನ್ನೊಂದು ಕಡೆ ಪ್ರಭುಪಾದ ಎಂತ ಹೇಳಿದ್ದಾರೆ ಅದನ್ನೆಲ್ಲ ತರ್ಲಿಕ್ಕೆ ಆಗ್ತದೆ. ಭಕ್ತನಿಗೆ ಗೊತ್ತುಂಟು ಎಂತ ಅಂದ್ರೆ, ನೋಡಿ, ಪ್ರಾಬ್ಲಮ್ ಎಲ್ಲರಿಗೂ ಪ್ರಾಬ್ಲಮ್ ಬರ್ತದೆ. ಆದ್ರೆ ಈಗ ಇಸ್ಕೋನಲ್ಲಿ ಪ್ರಾಬ್ಲಮ್ ಇಲ್ವಾ? ಪ್ರಾಬ್ಲಮ್ ಉಂಟು. ಈಗ ಇಷ್ಟು ದೊಡ್ಡ ದೇವಸ್ಥಾನ ಮಾಡಿದ್ರೆ ಪ್ರಾಬ್ಲಮ್ ಬರ್ತದೆ. ಆದ್ರೆ ನಮ್ಗೆ ಸೊಲ್ಯೂಷನ್ ಗೊತ್ತುಂಟು. ಪ್ರತಿಯೊಂದು ಕಡೆಯಲ್ಲಿ ಪ್ರಭುಪಾದ ಎಂತ ಹೇಳಿದ್ದಾರೆ, ಪ್ರತಿಯೊಂದಕ್ಕೂ ಉಂಟು ಸೊಲ್ಯೂಷನ್. ಹಾಗೆ ಇಮಿಡಿಯೇಟ್ ಆಗಿ ರಿಲೇಟ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೆ ಇದನ್ನು ನಾವು ತಿಳಿಬೇಕು. ಈಗ ಎಂತಂದ್ರೆ, ನಮ್ಮ ಮನಸ್ಸು ನಮ್ಮ ಶತ್ರು, ಮಿತ್ರ ಅಲ್ಲ. ನಾವು ನಮ್ಮ ಮನಸ್ಸನ್ನು ಮಿತ್ರ ಮಾಡಬೇಕು. ಮಿತ್ರ ಮಾಡುವುದಂದ್ರೆ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ನಾವು ಎಷ್ಟು ಜಾಸ್ತಿ ತೊಡಗ್ತೇವೆ ಅಷ್ಟು ನಮಗೆ ಭಗವಂತ ಬುದ್ಧಿ ಕೊಡ್ತಾ ಬರ್ತಾನೆ. ಮತ್ತೆ ಬುದ್ಧಿ ಅಂತ ಅವನ ಧಾಮಕ್ಕೆ ಬರ್ಲಿಕ್ಕೆ ಖಾಲಿ ಒಬ್ಬನೇ ಬರ್ಲಿಕ್ಕೆ ಅಲ್ಲ, ಎಲ್ಲರನ್ನು ಕರ್ಕೊಂಡು ಬರ್ಲಿಕ್ಕೆ. ಹಾಗೆ ನಾವು ಸೆಲ್ಫಿಶ್ ಆಗ್ಬಾರ್ದು. ಸೆಲ್ಫಿಶ್ ಅಂದ್ರೆ ನಾನು ನನ್ನದು, ನಾನು ನನ್ನ ಮಕ್ಕಳು, ನಾನು ಅದನ್ನು ಬಿಡ್ಬೇಕಂದ್ರೆ ನಾನು ಹೋದರೆ ನಾನು ವೈಕುಂಠಕ್ಕೆ ಹೋದೆನು, ದಾಸರಿರುವಂಥದ್ದು ನಾನು ಹೋದರೆ. ಹಾಗೆ ಇಲ್ಲಿ ಪ್ರಭುಪಾದ ಹೇಳುವಂಥದ್ದು ಭಾವಾರ್ಥದಲ್ಲಿ, ಮನವನ್ನು ಕೇಂದ್ರೀಕರಿಸಬೇಕು ನೋಡಿ. ಆಮೇಲೆ ದೇವತ ಪರಮೇಶ್ವರನ ವೈಕುಂಠ ಲೀಲೆಗಳನ್ನು ಚಿಂತಿಸುವುದು. ಈಗ ಎಂತಂದ್ರೆ ನಮಗೆ ಚಿಂತನೆ ಬರುವುದಿಲ್ಲ. ನಾವು ಕೂತ್ಕೊಂಡ್ರೆ ನಮ್ಗೆ ಎಂತ ಆಗ್ತದೆ, ವೈಕುಂಠ ಲೀಲೆ ಬರುವುದಿಲ್ಲ, ನಮಗೆ ನಮ್ಮ ಮಕ್ಕಳ ಲೀಲೆ ಬರ್ತದೆ, ಹೌದಲ್ವಾ? ಎಸ್, ನೋಡಿ, ನಾವು ಕೂತ್ಕೊಂಡು ಕಣ್ಣು ಕ್ಲೋಸ್ ಮಾಡಿದ್ರೆ ನಮ್ಗೆ ಮಕ್ಕಳ ಲೀಲೆ ಬರ್ತದೆ, ಕೃಷ್ಣ ಲೀಲೆ ಬರ್ತದ? ಎಂತ ಬರ್ತದೆ? ಮಕ್ಕಳ ಲೀಲೆ ಬರುತ್ತೆ. ಮಕ್ಕಳ ಲೀಲೆ ಬರ್ತದೆ. ಹಾಗಾಗಿ ಇದು ಗ್ರಾಜುವಲ್ ಪ್ರೊಸೆಸ್, ಅಂದ್ರೆ ಹಂತ ಹಂತವಾಗಿ ನಾವು ಅದಕ್ಕೆ ಭಕ್ತಿ ಸೇವೆ ಮಾಡ್ತಾ ಇರ್ಬೇಕು. ಮಾಡಿ 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 ಅದಕ್ಕೆ ನೋಡಿ, ಈ ಫಸ್ಟಿಗೆ ಬ್ರಹ್ಮಚಾರಿ, ಮತ್ತೆ ಗೃಹಸ್ಥ, ಮತ್ತೆ ವಾನಪ್ರಸ್ಥ, ಸನ್ಯಾಸ. ಈಗ ಸನ್ಯಾಸವನ್ನು ಫಸ್ಟಿಗೆ ಇಡ್ಬಹುದಿತ್ತಲ್ಲ? ಇಲ್ಲ. ಯಾಕಂದ್ರೆ ಹಂತ ಹಂತವಾಗಿ ನಾವು ಅದರಿಂದ ಹೊರಗೆ ಬರಬೇಕು. ಒಮ್ಮೆಲೆ ಬರ್ಲಿಕ್ಕೆ ಆಗುದಿಲ್ಲ, ಆರ್ಟಿಫಿಷಿಯಲ್ ಆಗುದಿಲ್ಲ.
ಸಾಮಾನ್ಯ ಯೋಗ ಪ್ರಕ್ರಿಯೆಯು ಅವಶ್ಯವಾಗಿ ಒಳಗೊಂಡಿರುತ್ತದೆ. ಇದು ಯೋಗದ ಸಾಮಾನ್ಯ ಪ್ರಕ್ರಿಯೆ. ಇತರ ವಿಹಿತ ಪ್ರಕ್ರಿಯೆಗಳಿಂದ ಇದೇ ಏಕಾಗ್ರತೆಯನ್ನು ಪಡೆಯಬಹುದಾಗಿದೆ. ಆದ್ದರಿಂದಲೇ ಅನೇಶ ಎಂದರೆ ಇತರ ವಿಧಾನಗಳಿಂದ ಎಂಬುದು ಅನ್ವಯವಾಗುತ್ತದೆ. ಭೌತಿಕ ಆಕರ್ಷಣೆಯಿಂದ ಕಲುಷಿತವಾದ ಮನಸ್ಸನ್ನು ನೋಡಿ. ಈಗ ನಮಗೆ ಭೌತಿಕ ಆಕರ್ಷಣೆ ತುಂಬಾ ಜಾಸ್ತಿ ಉಂಟು. ಈಗ ನಮ್ಮ ಎಂತಂದ್ರೆ ಜ್ವರ 105 ಡಿಗ್ರಿ. ಈಗ 105 ಇರುವಾಗ ನಾವು ಡಾಕ್ಟರ್ ಹತ್ರ ಹೋದ್ರೆ ಡಾಕ್ಟರ್ ನಮಗೆ ಇಂಜೆಕ್ಷನ್ ಕೊಡ್ತಾರೆ. ಈಗ ನಾವು ಎಷ್ಟು ಹರೇ ಕೃಷ್ಣ 98.6 ನಾರ್ಮಲ್ ಜ್ವರ ಎಷ್ಟು? 98 ನಾರ್ಮಲ್ ಟೆಂಪರೇಚರ್ 98.4 ಡಿಗ್ರಿ ಫೆರನೀಟ್. 98.4 ಸಾರಿ 98.4. ಹಾಗಾಗಿ ನಮ್ದೀಗ ನಾರ್ಮಲ್ ಅಲ್ಲ. ನಮ್ದೀಗ ಅಂತಂದ್ರೆ 105 104 ಅಲ್ಲೇ ಉಂಟು, 103. ಹಾಗಾಗಿ ನಾರ್ಮಲ್ಗೆ ಬರಲಿಲ್ಲ. ಅಂದ್ರೆ ಇದರ ಅರ್ಥ ಎಂತಂದ್ರೆ ನಮಗೆ ಇಂದ್ರಿಯ ವಿಷಯದ ಮೇಲೆ, ಭೌತಿಕದ ಮೇಲೆ ಆಕರ್ಷಣೆ ಜಾಸ್ತಿ ಉಂಟು. ನೋಡಿ, ಭೌತಿಕ ಆಕರ್ಷಣೆಯಿಂದ ಕಲುಷಿತವಾದ ಮನಸ್ಸು ತುಂಬಾ ಉಂಟು. ಹತೋಟಿಯಲ್ಲಿ ಇಡಬೇಕು. ಮತ್ತು ದೇವತ ಪರಮುರುಷನ ಅದನ್ನು. ಹಾಗಾಗಿ ನಾವು ಭಕ್ತಿ ಸೇವೆ ಮಾಡ್ತಾ ಇದ್ರೆ ಅದು ಬರ್ತದೆ. ಒಂದು ಯೂಸಲ್ಲಿ ಬರುವುದಲ್ಲ. ಇದು ಲೆಂತಿ ಪ್ರೊಸೆಸ್. ಅಂದ್ರೆ ತುಂಬಾ ಸಮಯ ಬೇಕು ಇದಕ್ಕೆ. ಮನಸ್ಸನ್ನು ನಿರಾಕಾರ ಅಥವಾ ಶೂನ್ಯದಲ್ಲಿ ನೆಲೆಗೊಳಿಸಲಾಗುವುದು. ನೋಡಿ, ಭಗವಂತನ ರೂಪ ಉಂಟು. ಈ ಕಾರಣದಿಂದಾಗಿ ಯೋಗಾಭ್ಯಾಸಗಳೆನಿಸುವ ನಿರಾಕಾರದ ಮತ್ತು ಶೂನ್ಯತೆಗಳನ್ನು ಅಧಿಕೃತ ಯೋಗಶಾಸ್ತ್ರದಲ್ಲಿ ವಿಧಿಸಲಾಗಿದೆ. ಅಧಿಕೃತ ಯೋಗಶಾಸ್ತ್ರದಲ್ಲಿ ಇಲ್ಲ ಅಂದ್ರೆ ಅದು ಯಾವುದು? ಶೂನ್ಯ, ನಿರಾಕಾರ ಮತ್ತು ಶೂನ್ಯ. ನಿಜವಾದ ಯೋಗಿಯು ಭಕ್ತನಾಗಿರುತ್ತಾನೆ. ಭಕ್ತನು ನಿಜವಾದ ಯೋಗಿ. ಏಕೆಂದರೆ ಅವನ ಮನಸ್ಸು ನಿರಂತರವಾಗಿ ಕೃಷ್ಣ ಲೀಲೆಗಳಲ್ಲಿ ನೆಲೆಗೊಂಡಿರುತ್ತದೆ. ಆದ್ದರಿಂದ ಕೃಷ್ಣ ಬಗ್ಗೆ ಅತ್ಯುನ್ನತ ಯೋಗ ಬದ್ಧತೆ. ಎಸ್, ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಪ್ರಭು. ಧನ್ಯವಾದಗಳು. 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 ಹರೇ ಕೃಷ್ಣ.